ಲಚ್ಚು ಲಚ್ಚು ಏಯ್ ಲಚ್ಚು ಹೇಯ್ ನೋಡಿ, ತುಂಬಾ ದಿನಗಳ ಬಳಿಕ ನನ್ನ ವ್ಲಾಗ್ ಅಲ್ಲಿ ನನ್ನ ಅಕ್ಕ ಬಂದಿದ್ದಾರೆ, ಭಾವನ ಹೆಂಡತಿ. ಹಾಯ್ ಮಾಡಿ. ಒಂದು ಯಾರಾದ್ರೂ ಮಕ್ಕಳು ಅವರ ಸ್ಟೂಡೆಂಟ್ಸ್ ಯಾರಾದ್ರೂ ವ್ಲಾಗ್ ನೋಡ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಿಮ್ಮ ಟೀಚರ್ ಪಾಪವಾ ಜ್ವರ ಅಂತ. ಬೆನ್ನಿನ ಮೂಳೆಗೆ ಬಗ್ಗಿಸಿ ಇಂಜೆಕ್ಷನ್ ಕೊಡ್ತಾರೆ ನೋಡಿ, ಅದು ಯಾವತ್ತಿಗೂ ಡೇಂಜರ್. ಅದಕ್ಕೆ ಹೇಳುದು ಸಿಸೇರಿಯನ್ ಬೇಡ, ನಾರ್ಮಲ್ ಡೆಲಿವರಿ ಆಗಬೇಕು ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ಹೊಸ ವ್ಲಾಗ್. ಎಂತಂತ ಹೇಳಿದರೆ, ತಾಯಿ ಮನೆಗೆ ಬಂದಿದ್ದೇವೆ ಹಸ್ಬೆಂಡ್ ಮನೆಯಿಂದ. ವಾರದಲ್ಲಿ ಒಮ್ಮೆ ಹಸ್ಬೆಂಡ್ ಮನೆಗೆ ಹೋಗೋದಲ್ವಾ. ಶುಕ್ರವಾರ ಹೋಗಿದ್ದಾನೆ, ಇವತ್ತು ಶನಿವಾರ ವಾಪಸ್ ಬಂದಿದ್ದೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಹುಲ್ಲುಂಟು ಸ್ವಲ್ಪ, ನಮ್ಮ ಮನೆ ಹತ್ರ ನೋಡಿ ಇಲ್ಲೆಲ್ಲ ಎಲ್ಲ ಹುಲ್ಲುಂಟು, ಮನೆಯಲ್ಲಿ ಹುಲ್ಲಿಲ್ಲ. ಹಾಗಾಗಿ ಇಲ್ಲಿ ಬಂದಿದ್ದೇವೆ, ದನಕ್ಕೆ ಹುಲ್ಲಾಗಬೇಕು. ನೋಡುವ ಎಂತೆಲ್ಲ ಆಗ್ತದೆ ಇವತ್ತು ಅಂತ. ಬನ್ನಿ ಬ್ಲಾಗ್ ಶುರು ಮಾಡೋಣ. ಲಚ್ಚು ಲಚ್ಚು ಏಯ್ ಲಚ್ಚು ಹೇಯ್ ಹಂಚಿರ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ಮನೆಗೆ ಹುಲ್ಲಿಗೆ ಹೋಗಿದ್ದೆ ಅಲ್ಲ, ಅದರ ನೆಕ್ಸ್ಟ್ ಡೇ. ನೋಡಿ, ತುಂಬ ದಿನಗಳ ಬಳಿಕ ನನ್ನ ವ್ಲಾಗಲ್ಲಿ ನನ್ನ ಅಕ್ಕ ಬಂದಿದ್ದಾರೆ, ಭಾವನ ಹೆಂಡತಿ. ಹಾಯ್ ಮಾಡಿ. ಒಂದು ಹಾಯ್ ಮಾಡಿ. ಇವರು ಶ್ರೀರಾಮದ ಟೀಚರ್, ನೋಡಿದರೆ ಕಮೆಂಟ್ ಮಾಡಿ. 2ನೇ ಕ್ಲಾಸ್ ಅಲ್ಲ, ಮತ್ತೆ ಎಷ್ಟನೇ ಕ್ಲಾಸ್ ಹೇಳಿ, ಎಷ್ಟನೇ ಕ್ಲಾಸ್? ಅವ್ರು ಹೇಳುದಿಲ್ಲ ಅಂತ ಎಷ್ಟನೇ ಕ್ಲಾಸ್ ಅಂತ. ಟೀಚರ್ ಪಾಪ ಇದ್ದಾರೆ, ಸ್ವಲ್ಪ ಜೋರಿಸಿದ್ದಾರೆ ಅಲ್ಲ. ಯಾರಾದರೂ ಮಕ್ಕಳು ಅವರ ಸ್ಟೂಡೆಂಟ್ಸ್ ಯಾರಾದರೂ ವ್ಲಾಗ್ ನೋಡ್ತಿದ್ರೆ ಕಮೆಂಟಲ್ಲಿ ಹೇಳಿ, ನಿಮ್ಮ ಟೀಚರ್ ಪಾಪವಾ ಜ್ವರ ಅಂತ. ಆ್ಯಕ್ಚುಲಿ ನಾವು ಒಂದು ಅರಶಿನ ಶಾಸ್ತ್ರಕ್ಕೆ ಹೋಗಿ ಬಂದ್ವಿ, ಅದು ನಿಮಗೆ ನಾಳಿನ ವ್ಲಾಗದಲ್ಲಿ ನೋಡ್ಬೋದು. ಸೊ ಈಗ ಸದ್ಯಕ್ಕೆ ಮೆಹಂದಿಗೆ ಹೋಗ್ಲಿಕ್ಕುಂಟು, ಅರಶಿನ ಎಲ್ಲ ಆಯಿತು, ಮೆಹಂದಿ ಫಂಕ್ಷನಿಗೆ ಹೋಗ್ಲಿಕ್ಕುಂಟು. ಇವರ ಡ್ರೆಸ್ ಒಂದು ಸ್ಟಿಚ್ಚಿಂಗ್ ಉಂಟು, ಅದಕ್ಕೆ ಹೋಗ್ತಾ ಇದ್ದೇವೆ. ಮನೆಯ ಮಿಷಿನ್ ಹಾಳಾಗಿದೆ, ಸೊ ಹಾಗಾಗಿ ಹೋಗ್ತಾ ಇದ್ದೇವೆ. ಅಲ್ಲಿಂದ ಹೋಗಿ ಬಂದ ನಂತರ ಮೆಹಂದಿಗೆ ಹೋಗ್ಲಿಕ್ಕುಂಟು. ಎಲ್ಲವೂ ಸಪ್ರೇಟ್ ವ್ಲಾಗ್ ಹೋಗ್ತದೆ ಆಯಿತಾ, ಒಂದರಲ್ಲಿ ಆಗೋದಿಲ್ಲ. ಈಗ ಸದ್ಯಕ್ಕೆ ಬಚ್ಚಿದುಂಟು, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಬಾಯ್. ನೋಡಿ ಗೈಸ್, ಇವರಿಗೆ ಎಷ್ಟು ಅವಸರ ಅಂತ ಹೇಳಿದರೆ, ಚೀಲ ಇಲ್ಲ, ಬರೀ ಬಟ್ಟೆ ಅಂತ ತಗೊಂಡು ಬಂದಿದ್ದಾರೆ. ತೋರಿಸಿ, ಒಮ್ಮೆ ತೋರಿಸಿ ಅಲ್ಲ, ಅದನ್ನು ಬಿಡಿಸಿ ನೋಡಿ ಯಾವ ಬಟ್ಟೆ ಅಂತ ತೋರಿಸೇನೆ. ಇವರಿಲ್ಲೇ ಹಾಕ್ತಾರಂತ ನೋಡಿ. ಇವರಿಗೆ ಸ್ಮಾಲ್ ಸೈಜ್ ಕೂಡ ಆಗೋದಿಲ್ಲ, ಅದಕ್ಕಿಂತ ಸ್ಮಾಲ್ ಆಗಬೇಕು. ಅದಕ್ಕೆ ಹೋಗಿ ಸ್ಟಿಚ್ ಹಾಕೊಂಡು ಬಂದದ್ದು. ದಿಸ್ ಗೈಸ್ ಬ್ಯಾಕ್ ಟು ಹೋಮ್. ಮನೆಗೆ ಹೋಗ್ತಾ ಇದ್ದೇವೆ. ತೋಟದ ನಡುವಲ್ಲಿ ತಂಪಾಗ್ತಾ ಉಂಟಾಯ್ತಾ, ಆಚೆ ಈಚೆ ತೋಟ, ಈಚೆ ಗುಡ್ಡೆ. ಸೊ ನಡುವಲ್ಲಿ ನಾನು ಹೋಗ್ತಿದ್ದೇನೆ. ತಂಪಾಗ್ತದೆ, ಖುಷಿ ಆಗ್ತದೆ. ಸ್ವೆಟ್ ಆಗೋದಿಲ್ಲ ನೋಡಿ ಜಾಸ್ತಿ, ಇಲ್ಲದ್ರೆ ನನಗೆ ಸ್ವೆಟ್ ಆಗೋದು ಜಾಸ್ತಿ. ಮತ್ತೆಂತ, ಅಂದ ಹಾಗೆ ನಾವು ಹೊಸ ಪ್ಲ್ಯಾನ್ ಮಾಡಿದ್ದೇವೆ, ಅದು ರಿವೀಲ್ ಆಗಿದೆ. ಸೊ ಆಲ್ರೆಡಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ, ಕುಕ್ಕಿಂಗ್ ವ್ಲಾಗ್. ಅಂದರೆ ಎಲ್ಲರ ಹಾಗೆ ಅಲ್ಲ, ಮಣ್ಣಿನ ಪಾತ್ರೆಯಲ್ಲಿ ಫುಲ್, ಯಾವುದು ಕೂಡ ಸ್ಟೀಲ್ ಯೂಸ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದೆ, ಮತ್ತು ಗೊತ್ತಿಲ್ಲ ಎಂತ ಆಗ್ತದೆ ಅಂತ. ಸೊ ಎಲ್ಲ ಮಣ್ಣಿನ ಪಾತ್ರೆ ಮತ್ತು ಮರದ ಕೈಲುಗಳು ಉಂಟಲ್ವ, ಅದೆಲ್ಲ ಎಂತ ಹೇಳೋದು ಅದಕ್ಕೆ, ಸಟ್ಟುಗನ ಇಂಚಿನ ಮಾಡ್ಕೊಂಡೆ ಕನ್ನಡ ಕೈಲು ನನ್ಪನ್ನ ತಿರುಗಿಸೋದು, ಕೈಲು ಸಟ್ಟುಗ. ಸೊ ಮರದ ಇದು ಮತ್ತು ಮಣ್ಣಿನ ಪಾತ್ರೆಯಿಂದ ತಯಾರು ಮಾಡಿದಂತಹ ರೆಸಿಪಿಗಳೆಲ್ಲವೂ ಕೂಡ ಮಾತ್ರ ಟೇಸ್ಟ್ ಅಂತೂ ಸಖತ್ತಾಗುಂಟು. ಮೊದಲಿನವರು ಹೇಳೋದು ಸುಳ್ಳಲ್ಲ ಆಯಿತಾ. ಮಣ್ಣಿನ ಪಾತ್ರೆಯಿಂದ ತಯಾರಿಸಿದಂತಹ ಫುಡ್ ಆಗಿರ್ಬೋದು, ಮತ್ತು ನೀರು, ನಾವು ಫ್ರಿಜ್ ಬೇಕು ಅಂತಲೇ ಇಲ್ಲ, ಅಷ್ಟು ಈಗೆಲ್ಲ ಹೋಗಿದೆ ಎಲ್ಲ. ಮೊದಲಿನವರಿಗೆ ಎಷ್ಟು ಕೆಲಸ ಮಾಡಿದರೂ ಕೂಡ ಎಂತ ಅಷ್ಟು ಸುಸ್ತಾಗ್ತಿರ್ಲಿಲ್ಲ. ಸುಸ್ತಾದರೂ ಕೂಡ ಈ ಪೇಯ್ನ್ ಎಲ್ಲ ಎಂತ ಇರಲಿಲ್ಲ. ಈಗ ನಾವೆಲ್ಲ ಕೆಲಸ ಮಾಡುವಾಗ ಸ್ವಲ್ಪ ಇದಾದರೂ ಕೂಡ ನಮಗೆ ಪೇಯ್ನ್ ಎಲ್ಲ ಕಾಣಿಸ್ಕೊಳ್ತದೆ. ಮೊದಲಿನವರ ಲೈಫೇ ಚಂದ, ಅದು ಮಾತ್ರ ಗೊತ್ತಾಯಿತು. ನನ್ನ ಅಮ್ಮ ಹೇಳ್ತಾಯಿದ್ರು, ನಾನು ಅಮ್ಮನ ಹತ್ರ ಮಾತಾಡಿಸ್ತೀನಿ ಜಾಸ್ತಿ, ಅವರು ಫಸ್ಟ್ ಅಲ್ಲ ಮೊನ್ನೆ. ಸೊ ಹಾಗಾಗಿ ಅಷ್ಟು ಮಾತಾಡಲಿಲ್ಲ ಅದರಲ್ಲಿ. ಅವ್ರ ಹತ್ರ ಈ ಟಿಪ್ಸ್ ಎಲ್ಲ ತುಂಬ ಇದೆ, ಹೆಲ್ತಿದು ಟಿಪ್ಸ್ ಆಗಿರ್ಬೋದು, ಮತ್ತು ಕೆಲವೊಂದು ಅಡುಗೆ ಟಿಪ್ಸ್ ಆಗಿರ್ಬೋದು, ತುಂಬ ಇದೆ. ಬಟ್ ಅವರಿಗೆ ಮೊನ್ನೆ ಅರ್ಜೆಂಟಲ್ಲಿ ಮಾಡಿದ್ದು, ಫುಲ್ ಸುಸ್ತಾಗಿದ್ರು. ಮತ್ತು
ಬೆಳಗಿಂದ ಸಂಜೆ ತನಕ ಅದೇ ಕೆಲಸ ಇತ್ತು ಮನೆಯಲ್ಲಿ. ಮತ್ತು ಮೊನ್ನೆ ತಮ್ಮಂದು 3ನೇ ವರ್ಷದ ಕಾರ್ಯ ಅಲ್ವ, ಸೊ ಹಾಗಾಗಿ ಅದರದ್ದು ಕೂಡ ಅಡುಗೆ ಮಾಡಲಿಕ್ಕಿತ್ತು. ನಾನು ಆವತ್ತೇ ಸ್ಟಾರ್ಟ್ ಮಾಡಿದ್ದು, ಯಾಕಂತ ಹೇಳಿದರೆ ಆ ಒಂದು ದಿನದಲ್ಲಿ ಏನಾದರೂ ಒಂದು ಮಾಡುವ ಅಂತ ಇತ್ತು. ಸೊ ಹಾಗಾಗಿ ತಮ್ಮ ಡೆತ್ ಆದ ದಿನದಿಂದಲೇ ನಾವು ಅಡುಗೆದು ರೆಸಿಪಿ ಸ್ಟಾರ್ಟ್ ಮಾಡಿದ್ವಿ. ಹಾಗಂತ ಆ ಡೇ ನಮಗೆ ಮೆಮೊರೇಬಲ್ ಅಂತಲ್ಲ, ಮತ್ತು ಹೇಳಬೇಡಿ ನೀವು ಅದು ಕೂಡ. ಆ ದಿನದಲ್ಲಿ ನಮಗೆ ಏನಾದರೂ ಒಂದು ಒಳ್ಳೆ ವಿಷಯ ಮಾಡಬೇಕು ಅಂತ ಇತ್ತು. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿದಷ್ಟೇ. ಇವರು ನೋಡಿ ಎಲ್ಲಿ ಹೋಗುದಾ, ಹಾಂ ಎಲ್ಲಿ ಹೋಗುದು ಇವರು? ಸೈಡ್ ನಿಲ್ತಿದ್ದಾರೆ, ಇಲ್ಲಿ ಜಾರಿ ಬೀಳ್ತಾರಂತ ಅವರಿಗೆ ಭಯ ಆಯಿತು, ಅದಕ್ಕೆ ಅವ್ರು ನಿಂತದ್ದು. ನಾನು ನೋಡಿದ್ರು ಇವರು ಯಾಕೆ ನಿಂತದ್ದು ಅಂತ. ಹಾಂ ಹಾಂ ಅಂಚನಾ, ಅವರಿಗೆ ಬೆನ್ನು ನೋವು ಆಗ್ತಾ ಉಂಟಂತೆ. ನಾನು ಈಗಷ್ಟೇ ಹೇಳಿದ್ದು ನೋಡಿ. ಈಗದವರಿಗೆಲ್ಲ ಪೇಯ್ನ್. ನನಗೆ ಕೂಡ ನನ್ನ ಖಾಲಿ ಮಗುವನ್ನು ಕರ್ಕೊಂಡು ಬಂದೆ ಅಲ್ಲ, ಆಗ ಎತ್ಕೊಂಡು ಬಂದೆ. ಅಲ್ಲಿ ಅರಶಿನ ಶಾಸ್ತ್ರಕ್ಕೆ ಹೋಗಿ ಬೆನ್ನೆಲ್ಲ ನೋವಾಗ್ತಾ ಉಂಟು, ಈಗ ಸಹ ನೋವಾಗ್ತಾ ಉಂಟು ನನಗೆ. ಹಾಗೆ ಈಗದ ಲೈಫ್ ಸ್ಟೈಲ್. ಮತ್ತೆ ಉಂಟಲ್ಲ, ಸಿಸರಿನ್ ಆದವರಿಗೆ ಜಾಸ್ತಿ ಬೆನ್ನು ನೋವು. ಯಾಕೆಂತ ಹೇಳಿದರೆ ಬೆನ್ನಿನ ಮೂಲೆಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ ನೋಡಿ, ಅದು ಈಗಲ್ಲ, ನಮಗೆ ಏಜ್ ಆದಾಗ ಗೊತ್ತಾಗ್ತದೆ. ಅಮ್ಮ ಹೇಳ್ತಾ ಇದ್ರು, ಅಮ್ಮನಿಗೆ ಇಂಜೆಕ್ಷನ್ ಕೊಡಲಿಲ್ಲ, ಅಮ್ಮ ಹೇಳ್ತಾಯಿದ್ರು ಆ ಟೈಮಲ್ಲೆಲ್ಲ ಸಿಸರಿನ್ ಆದವರಿಗೆ ಬೆನ್ನಿನ ಮೂಳೆಗೆ ಬಗ್ಗಿಸಿ ಇಂಜೆಕ್ಷನ್ ಕೊಡ್ತಾರೆ ನೋಡಿ. ಅದು ಯಾವತ್ತಿಗೂ ಡೇಂಜರ್. ಅದಕ್ಕೆ ಹೇಳೋದು ಸಿಸರಿನ್ ಬೇಡ, ನಾರ್ಮಲ್ ಡೆಲಿವರಿ ಆಗಬೇಕು ಅಂತ. ಕೇಸ್ ಇವತ್ತಿನ ವ್ಲಾಗ್ ಇಷ್ಟ ಆಯಿತಾ? ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್, ಟೇಕ್ ಕೇರ್.